ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಒಂದೇ ಬಗೆಯ ಹಿಟ್ಟಿನಿಂದ ಎರಡು ಬಗೆಯ ಸ್ವೀಟ್ಸ್ ಮಾಡುವ. ದೀಪಾವಳಿ ಹಬ್ಬ ಬರ್ತಾ ಉಂಟು, ಅದಕ್ಕೆ ನೀವು ಖಂಡಿತ ಈ ಸ್ವೀಟನ್ನು ಮಾಡ್ಬೋದು, ಬೇಗ ಆಗ್ತದೆ. ನಿಕ್ಲೇನು ಮಾತರೆಲ್ಲ ಮೋಕೆಡಿ ಎತ್ಕೊನೊಂದು ಇನಿ ನಮ್ಮ ಒಂಜೆ ಹಿಟ್ಟಡು ರಡ್ಡ್ ಬಗೆತ ಸ್ವೀಟ್ ಮಲ್ಪುನ ಎಂಚಾಂದು ತೂಕ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಐಕೆ ಅನ್ ಮುಲ್ಪ ಮೈದಾ ಹಿಟ್ಟು ದೆತ್ತೊಂದೆ. ನೋಡಿ, ಇದು ಮೈದಾ ಹಿಟ್ಟು. ನಾವೀಗ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು. ನಾನೀಗ ಹದವನ್ನು ಇಲ್ಲಿ ಹೇಳ್ತಾ ಇದ್ದೇನೆ, ಅದೇ ಹದದಲ್ಲಿ ನೀವು ಮೈದಾ ಹಿಟ್ಟು ಮತ್ತು ಸಕ್ಕರೆ ಬಳಸಿದರೆ ಆಯಿತು. ಇವಾಗ 3 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕಿದೆ. ಮೂಜಿ ಕಪ್ ದಾತು ಮೈದಾ ಹಿಟ್ಟು ಪಾಡಿಯೆ ಐಕ್ ತುಲೆ ಒಂಜಿ 1/4 ಕಪ್ ದಾತು ನೆಯ್ಯಿ ಪಾಡಿಯೆ. ಇದಕ್ಕೆ ನಾನು 1/4 ಕಪ್ಪಿನಷ್ಟು ತುಪ್ಪವನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಬೇಗ ಆಗುವಂಥ ಈ ಸ್ವೀಟ್ ಬಾದುಷಾ ಮತ್ತು ಬಾದಾಮ್ ಪುರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚ ಗಟ್ಟಿ ಮೊಸರು ಮತ್ತು ಚಿಟಿಕೆ ಸೋಡಾ ಪುಡಿಯನ್ನು ಸೇರಿಸಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ಹೊಂದಿಕೊಳ್ಳುವಂತೆ. ಚಿಟಿಕೆ ಸೋಡಾ ಪುಡಿ, 2 ಚಮಚ ಕೊಜಪ್ಪು ಗಟ್ಟಿ ಕೊಜಪ್ಪು ಬೊಕ ಉಪ್ಪು ರುಚಿಗೆ ಏತು ಬೋಡ ಆತ ಜಾಸ್ತಿ ಉಪ್ಪು ಪಾಡುರ್ಚಿ ಒಂದು ಸ್ವೀಟ್. ಒಂದೇನು ಪೂರ ನಮ್ಮ ಶೋಕು ಇಂಚೆ ಬೆರೊಡ್ತು ಲೈಕ್ ಕೈಟ್ ಇಂಚ ಪುಂಡಿ ಪತ್ತನ ಇಂಚ ಬರಡು. ನಾವು ಹಿಟ್ಟನ್ನು ಹೀಗೆ ಹಿಡಿಯುವಾಗ ನೋಡಿ ಅದು ಈ ಥರ ಬರಬೇಕು. ಇಷ್ಟಾದ ಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಇದನ್ನು ನೀರನ್ನು ಸೇರಿಸಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ಮೃದುವಾಗಿ ಅಲ್ಲ. ಮತ್ತು ನಾದಲಿಕ್ಕೆ ಇಲ್ಲ, ಈ ಹಿಟ್ಟನ್ನು ಚಪಾತಿ ಥರ ನಾದಲಿಕ್ಕೆ ಇಲ್ಲ. ಒಂದೇನು ತುಲೆ ಒಂದು ನೀರು ಪಾಡ್ದು ಒಂದೇನು ಗಟ್ಟಿಯಾದ ಕಲಪೊಡು, ಚಪಾತಿ ಹಿಟ್ಟದಲ್ಲ ಕತ್ತು ಅವೆಡ್ಲ ಗಟ್ಟಿಯಾದ ಕಲಪೊಡು. ನೀರು ನಿಕ್ಲು ಒಂದು ಪಾಡುನ್ಲೆ. ನೀರು ನೀವು ನೋಡಿಕೊಂಡು ಹಾಕಿ, ಒಮ್ಮೆಲೆ ಹಾಕಬೇಡಿ. ನೋಡಿ, ಈಗ ಜಾಸ್ತಿ ನಾನೇನು ಹಿಟ್ಟನ್ನು ನಾದ್ಕೊಳ್ತಾ ಇಲ್ಲ. ಜಾಸ್ತಿ ಅನ್ ಮುಲ್ಪದೊಲೆ ಈತ್ ಮಲ್ತದ್ದು ಒಂದೇನು ಮುಚ್ಚಳ ಮುಚ್ಚಿದ್ದು ಒಂದು 10 ನಿಮಿಷ ಬುಡ್ಕ. ಇವಾಗ ನೋಡಿ, ಈ ಮುಚ್ಚಳ ಮುಚ್ಚಿ ನಾನು 10 ನಿಮಿಷ ಹಾಗೆ ಬಿಡ್ತೇನೆ. ಈ ಒಂದೇ ಹಿಟ್ಟಿನಿಂದ ನಾವು 2 ಬಗೆಯ ತಿಂಡಿಯನ್ನು ಮಾಡಬಹುದು. ದೀಪಾವಳಿಗೆ ಖಂಡಿತ ನೀವು ಈ ಥರ ಮಾಡ್ಕೊಳ್ಳಿ. ಇವಾಗ ಅದು ದಿಢೀರಾಗಿ ಕೂಡ ಆಗ್ತದೆ. ನೀವು ಇನ್ನೂ ದೀಪಾವಳಿಗೆ ತಿಂಡಿಗಳನ್ನು ಮಾಡಲಿಲ್ಲ ಅಂತಂದರೆ ಇದರಲ್ಲಿ ಒಂದೇ ಹಿಟ್ಟಲ್ಲಿ 2 ಬಗೆಯ ತಿಂಡಿ ಮಾಡ್ಕೋಬಹುದು. ಇವಾಗ ನೋಡಿ, 2 ಉಂಡೆಗಳನ್ನು ಮಾಡಿದೆ. ಒಂದು ಉಂಡೆಯಲ್ಲಿ ನಾನು ಹೀಗೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತೇನೆ. ತುಲಿಯಾನ ಹಿಟ್ಟನ್ನು ಇಂಚ ಮಲ್ತೊಂಡೆ ಬೊಕ್ಕ ಒಂದೇನು ಎಲ್ಲೆಲ್ಲಿ ಇಂಚ ಉಂಡೆ ಮಲ್ತೀವ ನೋಡು. ಒಂದು ಹಿಟ್ಟನ್ನು ದೆತ್ತಿ ಉಂಡೆ ಅವು ನಮಕ್ ಬಾದಾಮ್ ಪುರಿ ಮಲ್ಪರೆ, ಒಂದು ನಮಕ್ ಬಾದುಷಾ ಮಲ್ಪರೆ. ಇಂಚ ತುಲೆ ಉಂಡೆ ಕಟ್ಟದು ಜಾಸ್ತಿ ನಮಕ್ ಶೇಪ್ ಬರ್ಪುಜಿ ಒಂದು ಇಂಚ ಮಧ್ಯ ಹೊಟ್ಟೆ ಮಲ್ತು ನೋಡು. ಹೀಗೆ ನೋಡಿ, ಹಿಟ್ಟನ್ನು ನಮಗೆ ಜಾಸ್ತಿ ಶೇಪ್ ಕೊಡಬೇಕಾಗಿಲ್ಲ. ಬಾದುಷಾ ಹೀಗೆ ಕ್ರ್ಯಾಕಾಗಿ ಬಂದ್ರೇ ಅದು ಸಕ್ಕರೆ ಪಾಕವನ್ನು ಹೇಳ್ಕೊಳ್ಳೋದು. ಈ ಥರ ಮಧ್ಯದಲ್ಲಿ ಒಂದು ತೂತನ್ನು ಮಾಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಾಯಿತು. ತುಲೆ ಒಂದು ಪೂರ ರೆಡಿ ಮಲ್ತದು ದೀತಾಂಡು ಇತ್ತೆ ನಮ್ಮ ಎಣ್ಣೆ ಬೆಚ್ಚಾವರ ದೀವಡು. ಎಣ್ಣೆಲಾತೆ ಲೋ ಫ್ಲೇಮ್ಡ್ ಬೆಚ್ಚಾವಡು. ನೋಡಿ, ಎಣ್ಣೆಯನ್ನು ನಾವು ಲೋ ಫ್ಲೇಮಲ್ಲಿಯೇ ಬಿಸಿ ಮಾಡ್ಕೋಬೇಕು. ಒಮ್ಮೆಲೆ ಇದು ಬಿಸಿ ಆಗಬಾರ್ದು. ನಾನು ಸ್ವಲ್ಪ ಹಿಟ್ಟನ್ನು ಹಾಕಿದಾಗ ನೋಡಿ ಅದು ಮೆಲ್ಲನೆ ಎಣ್ಣೆಯಿಂದ ಎದ್ದು ಮೇಲೆ ಬರಬೇಕು. ಎಂಚೂರು ಹಿಟ್ಟು ಪಾಡಿಯ ಅವು ಇಂಚನೆ ಮೆಲ್ಲ ಎಣ್ಣೆ ಹಿಡ್ದು ಲಕ್ಕದು ಬರೋಡು ಅಂಚ. ಜಾಸ್ತಿ ಕಾಯ್ತಂಡ ಎಣ್ಣೆನ ನಮ್ಮ ಬಾದುಷಾ ಮಧ್ಯ ಕಾಯಿಜಿ ಸೈಡ್ ಮಾತ್ರ ಕಲರ್ ಬರ್ಕೊಂಡು. ಎಣ್ಣೆಯನ್ನು ತುಂಬ ಬಿಸಿ ಮಾಡಿದರೆ ಬಾದುಷಾ ಚೆನ್ನಾಗಿ ಬರಲ್ಲ, ಮಧ್ಯ ಕಾಯೋದಿಲ್ಲ, ಸೈಡಲ್ಲಿ ಮಾತ್ರ ಅದು ಬ್ರೌನ್ ಕಲರ್ ಆಗಿ ಬರ್ತದೆ. ಹೀಗೆ ಇದನ್ನು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಅದಾಗಿ ಅದು ಮೇಲೆ ಬರ್ತದೆ ನೋಡಿ. ನೋಡಿ, ಇವಾಗ ಅದಾಗಿ ಅದು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ತುಲೆ ಅವೇ ಕಾಯ್ದು ಮೆಲ್ಲ ಮಿತ್ತ ಬರ್ಪುಂಡು. ತುಲೆತೆ ಪೂರ ಇಂಚ ಕಾಯ್ದು ಮಿತ್ತ ಬತ್ತಂಡು ಇತ್ತೆ ನಮ್ಮ ಚಮಚಡು ಮೆಲ್ಲ ತಿರ್ಗದು ಪಾಡುಡು. ಈ ಸ್ಟೇಜಲ್ಲಿ ನಾವು ಚಮಚದಿಂದ ಹೀಗೆ ಇದನ್ನು ತಿರುವಿ ಹಾಕಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು ಸೈಡೆಲ್ಲ ಇದು ಬಾದುಷಾ ಕರೆಕ್ಟಾದ ಹದದಲ್ಲೇ ಬಂದು ನೋಡಿ. ಸೈಡೆಲ್ಲ ಕ್ರ್ಯಾಕ್ ಉಂಟು. ಹಾಗೆ ಇದ್ದರೆ ಮಾತ್ರ ಅದು ಪಾಕವನ್ನು ಕೂಡ ಸಕ್ಕರೆಯ ಪಾಕವನ್ನು ಹೇಳ್ಕೊಳ್ತದೆ, ಜ್ಯೂಸಿಯಾಗಿ ಬರ್ತದೆ. ಒಂದು ತೂವೊಂದಿಪ್ಪರು ನಮ್ಮದುಲೆ ಬಾದುಷಾ ಸೈಡ್ ಪೂರ ಕ್ರ್ಯಾಕ್ ಬೈದಂಡು ಅಂಚನೆ ಬರೋಡು. ಅಂಚ ಬತ್ತಂಡ ಸಕ್ಕರೆ ಪಾಕನ ಶೋಕೋವು ಒಯ್ತೊಂಬಂಡು ಇಂಚನೆ ನಮ್ಮ ಲೋ ಫ್ಲೇಮ್ಡೆ ಒಂದೇನು ಕಾಯ್ಪೊಡು ಕಂದು ಬಣ್ಣ ಬನ್ನೆಟ ಕಾಯ್ಪೊಡು. ಇತ್ತೆ ಒಂದು ರೆಡಿ ಆಂಡ್ ಹೀಗೆ ನಾವು ಇದನ್ನು ಕಂದು ಬಣ್ಣ ಬರುವ ತನಕ ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಇಲ್ಲದಿದ್ದರೆ ಹೈ ಫ್ಲೇಮಲ್ಲಿ ಕಾದರೆ ನಾನು ಒಂದ್ಸಲ ಹೇಳಿದೆ ಮಧ್ಯ ಕಾಯೋದಿಲ್ಲ. ಹೈ ಫ್ಲೇಮಡ್ ನಿಗುಲು ಕಾಯ್ತಾರಡ ಮಧ್ಯ ಕಾಯಿಜು ಸೈಡ್ ಮಾತ ಕ್ರಿಸ್ಪಿ ಆದ
ಬರ್ಪುಂಡು ಇತ್ತೆ ಒಂದು ರೆಡಿ ಆಂಡ್ ಉಂದಕ್ಕಿತ್ತೆ ನಮ್ಮ ಸಕ್ಕರೆದ ಪಾಕ ಮಲ್ಪುಗ ಪಾಕ ಪಂಡ ಖಾಲಿ ನಮ್ಮ ಎಂಚ ಮಲ್ಪುನೊಂದು ಮೊಲ್ತೋಲೆ ಯಾನ್ ಮುಲ್ಪ ರೆಡ್ ಕಪ್ಪು ಅವೇ ಕಪ್ಪುಡು ಹಿಟ್ಟು ಒಯ್ದು ತೊಂದೆ ಅವೇ ಕಪ್ಪುಡು ರೆಡ್ ಕಪ್ಪು ಸಕ್ಕರೆ ತೊಂದೆ ಒಂಜರೆ ಕಪ್ಪು ನೀರು ಪಾಡುವೆ. ನಾವು ಹಿಟ್ಟು ಯಾವ ಕಪ್ಪಲ್ಲಿ ತಗೊಂಡಿದ್ದೇವ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ 1.5 ಕಪ್ಪು ಅಷ್ಟು ನೀರನ್ನು ಸೇರಿಸಿ ನೋಡಿ ಸಕ್ಕರೆ ಕರಗುವ ತನಕ ಹೀಗೆ ಚಮಚದಲ್ಲಿ ತಿರುಗಿಸ್ಕೋಬೇಕು. ಸಕ್ಕರೆನ ಚಮಚಡು ತಿರ್ಗೊಂದೆಪ್ಪಡು ಕರಗನೇಟ ಅವೇಡು ಬೊಕ್ಕ ಏಲಕ್ಕಿ ಮುಲ್ಪ ಪಾಡಿಯೆ. ನೋಡಿ ಇಲ್ಲಿ ನಾನು ಸಕ್ಕರೆ ಕರಗಿದ ನಂತರ ಏಲಕ್ಕಿಯನ್ನು ಸೇರಿಸಿದೆ. ಆಮೇಲೆ ಚಿಟಿಕೆ ಅರಸಿನ ಸೇರಿಸ್ತಾ ಇದ್ದೇನೆ. ಬೇಕಾದರೆ ಸೇರಿಸ್ಕೋಬೋದು, ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಕೇಸರಿ ದಳ ಇದ್ದರೂ ಕೂಡ ಸೇರಿಸ್ಕೋಬಹುದು. ಇದು ಚೆನ್ನಾಗಿ ನೋಡಿ ಕೊದಿ ಬಂತು. ಜಾಸ್ತಿ ಕೊದಿಸಬಾರ್ದು. ಸಕ್ಕರೆ ಕರಗಿದ ನಂತರ 6 ನಿಮಿಷ ಕುದಿಸಿದರೆ ಸಾಕು. ಗುಲಾಬ್ ಜಾಮೂನ್ ನಾವು ಹೇಗೆ ಸಕ್ಕರೆ ಪಾಕ ಮಾಡ್ತೇವೆ ಅಷ್ಟೇ ಸಕ್ಕರೆ ಪಾಕ ಇದು ಆಯಿತು. ಈಗ ಒಂದು ಸಕ್ಕರೆ ಜಾಸ್ತಿ ಕೊದ್ದರೆ ಬಲ್ಲಿ ಸಕ್ಕರೆ ಕಲಡಿ ಬೊಕ್ಕ 5 ನಿಮಿಷ ಕೊದ್ದಂಡ ಯಾವು ನಮ್ಮ ಗುಲಾಬ್ ಜಾಮೂನಿಗೆ ಎಂಚ ಸಕ್ಕರೆ ಪಾಕ ಮಲ್ಪೋನ ಅಂಚನೆ ಈತ ನಮ್ಮ ಕಾಯ್ತೀತನ ಬಾದುಷಾನಕ್ಕೆ ಪಾಡೋಡು. ನಾವು ನೋಡಿ ಫ್ರೈ ಮಾಡಿ ಇಟ್ಟ ಭಾಷಾಗಳನ್ನು ಇದಕ್ಕೆ ಹಾಕಿ ನೋಡಿ ಎಲ್ಲವನ್ನು ಹಾಕಿ ಇಡಬೇಕು. ಸ್ವಲ್ಪ ಹೊತ್ತಾದ ನಂತರ ನಾವು ಇದನ್ನು ನೋಡಿ ಹೀಗೆ ತಿರುಗಿಕೋಬೇಕು. 2 ಸೈಡದು ಸಕ್ಕರೆ ಪಾಕವನ್ನು ನೋಡಿ ಹೀರ್ಕೊಳ್ಬೇಕು. ಹೀಗೆ ನಾವು ಹಾಕಿ ಇದನ್ನೊಂದು 15 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟು ಬಿಡಬೇಕು. ಇಂಚ ಮಲ್ತದ ನಮ್ಮ ಒಂಜಿ 15 ನಿಮಿಷ ಮುಚ್ಚಳ ಮುಚ್ಚಿದು ದೀವೊಡು 2 ಸೈಡ್ಲ ಹೊರ ಮಕ್ತು ಪಾಡ್ದು ಬೊಕ್ಕ ಒಂಜಿ 15 ನಿಮಿಷ ಇಂಚ ಮುಚ್ಚಳ ಮುಚ್ಚಿದು ದೀವೊಡು ತುಲೆ ಬಾರಿ ಶೋಕು ಬೈದಂಡು ಇಂದು ನಮ್ಮ ಭಾಷಾ ಬಾರಿ ಶೋಕ ಆತಂಡು. ಖಂಡಿತ ನೀಗಲು ಈ ರೆಸಿಪಿನ ಈ ದೀಪಾವಳಿಗೆ ಟ್ರೈ ಮಲ್ಪಲೆ ಮಸ್ತ್ ಸುಲಭ ಬಾರಿದಲ್ಲ ಬಂಗ ಕೂಡ ಹೆಜ್ಜೆ ಈತ ನಮ್ಮ ಒಂದು ರೆಡಿ ಆಂಡ್ ಈತ ನಮ್ಮ ಬಾದಾಮ್ ಪುರಿ ಮಲ್ಪುಗ ಜ್ಯೂಸಿಯಾದ ಶೋಕಾದ ಬೈದಂಡು ನೋಡಿ ಇದು ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಬಾದುಷಾ ರೆಡಿ ಆಯಿತು. ಈ ದೀಪಾವಳಿಗೂ ನೀಗಳು ಖಂಡಿತ ಈ ಸ್ವೀಟನ್ನು ಮಲ್ಪಲೆ ಒಂಜೇ ಹಿಟ್ಟು ರೆಡ್ ಸ್ವೀಟ್ ಹಾಪುಂಡು ಮಸ್ತ್ ಶೋಕುಲ ಆಪುಂಡು. ನಮ್ಮ ಒಂದು ಹಿಟ್ಟು ದೀತ ಐಟ್ ನಮ್ಮ ಬಾದಾಮ್ ಪುರಿ ಮಲ್ಪುನು ಎಂಚಪ್ಪಂದು ತೂಕ ನೋಡಿ. ನಾವು ಸ್ವಲ್ಪ ಹಿಟ್ಟನ್ನು ಆವಾಗಲೇ ತೆಗೆದಿಟ್ಕೊಂಡಿದ್ದೇವೆ. ಅದರಲ್ಲಿ ನಾವೀಗ ಬಾದಾಮ್ ಪುರಿಯನ್ನು ಮಾಡಿಕೊಳ್ಳುವ. ಇವನ್ನು ಕೂಡ ಹಾಗೆ ಈ ಹಿಟ್ಟನ್ನು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಒಂತಲೇ ನಮ್ಮ ಈ ಹಿಟ್ಟೆಲ್ಲ ಎಲೆಲ್ಲ ಉಂಡೆಗಳಂಚ ಮಲ್ತದು ದೀವನೋಡು ರೆಡಿ ಮಲ್ತೀವನೋಡು ಬೊಕ್ಕ ನಮ್ಮ ಒಂದೇನು ಪೂರಿದ ಲೆಕ್ಕ ಪೂರಿದ ಶೇಪ್ ಕೊರೋಡ್ನಿಕ್ ಇದಕ್ಕೆ ನಾವೀಗ ಪೂರಿ ಶೇಪನ್ನು ಕೊಡ್ಕೋಬೇಕು. ನೋಡಿ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡಿಕೊಂಡಿದ್ದೆ. ಹೀಗೆ ನಾವು ಪೂರಿ ಥರದಕ್ಕೆ ಶೇಪನ್ನು ಕೊಡ್ಕೋಬೇಕು. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದರಿಂದ ನನಗೆ ತುಂಬ ಸಪೋರ್ಟ್ ಆಗ್ತದೆ. ಇವಾಗ ಈ ಪೂರಿಯನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಈತ ನಮ್ಮ ಮಲ್ತಿನ ಪೂರಿನ ಇಂಚ ನಮ್ಮ ಮಡ್ಪುಡು ಬೊಕ್ಕ ಐಕೆ ಮುಲ್ಪ ಒಂಜಿ ಲವಂಗನ ತುಲೆ ನಮ್ಮ ಸೀದಾ ಒಂದೇನು ಎಣ್ಣೆಡ್ ಬೊಂಡ ಅವು ಪೂರ ಓಪನ್ ಆಪುಂಡು ಐಕೆ ನಾವು ಇಂಚ ಲವಂಗನ ಇಂಚ ಮದ್ದೊಡೊಂಜಿ ಕುತ್ತುಡು ನೋಡಿ. ಹೀಗೆ ಒಂದು ಲವಂಗವನ್ನು ನಾವಿಲ್ಲಿ ಚೊಚ್ಚಿ ಇಡಬೇಕು, ಇಲ್ಲದ್ರೆ ಅದು ಓಪನ್ ಆಗ್ತದೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ. ಇನ್ನೊಂದು ಬಾದಾಮ್ ಪುರಿಯನ್ನು ನೋಡಿ ನಾನು ಲಟ್ಟಿಸಿ ತೋರಿಸ್ತೇನೆ. ನಾನೊಂದು ಇಂಚನೆ ತುಲೆ ಲಾಟೋಡು ನಮ್ಮ ಪೂರಿ ಶೇಪ್ ಕೊಡ್ದು ಅವೇನು ಮಡ್ತದು ಅವೆನ್ ತುಲೆ ಇಂಚನ್ 4 ಇಂಚ ಮಡ್ತದು ಐಕೊಂಜಿ ಲವಂಗನ ಕುತ್ತುಂಡ ಆಂಡ್ ಹೀಗೆ ಮಡಚಿ ಅದಕ್ಕೊಂದು ಲವಂಗವನ್ನು ಚುಚ್ಚಿ ಇಟ್ಟರೆ ನಮ್ಮ ನೋಡಿ ಬಾದಾಮ್ ಪುರಿ ಕಾಯಿಸಲಿಕ್ಕೆ ರೆಡಿ ಆಯಿತು. ಇವಾಗ ಅದೇ ಥರ ನಾವು ಬಾದುಷಾವನ್ನು ಯಾವ ರೀತಿ ನಾವು ಕಾಯಿಸಿದ್ದೇವೋ ಅದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕೂಡ ನಾವು ಕಾಯಿಸ್ಕೊಳ್ಬೇಕು. ನಮ್ಮ ಬಾದುಷಾನು ಎಂಚ ನಮ್ಮ ಕಾಯ್ತನ ಅಂಚನೆ ಒಂದೆಲ್ಲ ಲೋ ಫ್ಲೇಮದ್ದು ರೆಡ್ ಸೈಡ್ಲ ಶೋಕು ಕಾಯ್ಪೊಡು ನಿಕ್ಲೆಗ್ ಎನ್ನ ಈ ರೆಸಿಪಿ ಅವಡ ದುಂಬುದ ರೆಸಿಪಿ ನಿಗ್ಲರ ತೂದು ಬಲೆ ಅನ್ನು ದೀಪಾವಳಿ ಸ್ವೀಟ್ ಮಸ್ತ್ ಮಲ್ದೆ ಅವೆಲ್ಲವರ ತೂಲೆ ಲಡ್ಡು ರವೆ ಲಡ್ಡು ಅದನ್ನು ಸಾಟು ಪುರ ಮಲ್ತೆ ಚಕ್ಕುಲಿ ಪುರ ಅವೆಲ್ಲವರ ಲಿಂಕ್ ನ್ಯಾನ ಡಿಸ್ಕ್ರಿಪ್ಷನ್ ಕೊಡ್ದಿಪ್ಪೆ ಅವೆಲ್ಲ ಅವರ ಚೆಕ್ ಮಲ್ಪಲೆ ಇಂಚನೆ ತುಲೆ ನಮ್ಮ ರೆಡ್ ಸೈಡ್ಲವೇನು ಕಾಯ್ಪೊಡು. ನಿಕ್ಲೆಗ್ ಈ ರೆಸಿಪಿ ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪರೆ ಮರಪೊಡ್ಚಿ ಅಂಚನೆ ನಿಕ್ಕಲ ಫ್ಯಾಮಿಲಿ ಫ್ರೆಂಡ್ಸ್ನಾಗ್ಲ ಜೊತೆ ಖಂಡಿತ ಶೇರ್ ಮಲ್ಪರೆ ಮರಪೊಡ್ಚಿ ಒಂದು ಇಂಚ ಕಾಯಿಗಿನ ನಮ್ಮ ಒಂದೇನು ದೆತ್ತಿಡೋನ್ಗ. ಹೀಗೆ ನಾವು 2 ಬದಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಇದು ಆಲ್ಮೋಸ್ಟ್ ಆಗ್ತಾ ಬಂತು. 2 ಬದಿ ಚೆನ್ನಾಗಿ ಕಾದ ನಂತರ ನಾವಿದನ್ನು ತೆಗೆದಿಟ್ಕೊಳ್ಳುವ. ನೋಡಿ ಹೀಗೆ ನಾನು ತುಂಬ ದೀಪಾವಳಿ ಸ್ವೀಟ್ಸ್ ಎಲ್ಲ ಮಾಡಿದ್ದೇನೆ ಆಲ್ರೆಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಖಂಡಿತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನು ನಾವು
ಅದೇ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ಕೋಬೇಕು. ಹೀಗೆ ನೋಡಿ ಒಂದೊಂದೇ ನಾವು ಬಾದುಷಾಕ್ಕೆ ಯಾವ ಸಕ್ಕರೆ ಪಾಕವನ್ನು ಬಳಸಿದ್ದೇವಾ ಅದರಲ್ಲೇ ನಾನು ಇದನ್ನು ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಎರಡೂ ಬದಿ ಚೆನ್ನಾಗಿ ನಾವು ಹೀಗೆ ತಿರುಗಿಸಿ ಹಾಕಿ ಇದನ್ನು ಸಕ್ಕರೆ ಪಾಕವನ್ನು ಹಾಕ್ಕೋಬೇಕು. ಸಕ್ಕರೆ ಪಾಕದಲ್ಲಿ ಇಂಚನೆ ನಮ್ಮ ಬಾದುಷಾಹ ಮಲ್ತಿನ ಸಕ್ಕರೆ ಪಾಕೊಂಡು ಐಕೆ ಈ ಬಾದಾಮ್ ಪುರಿನ ಪಾಡ್ದು ರಡ್ಡು ಬದಿಲ ಇಂಚ ಪಲ್ಟಿ ಮಲ್ತದ ಒಂದು 5 ನಿಮಿಷ ಬೊಂಡ ಯಾವು. 5 ನಿಮಿಷದ ನಂತರ ಇವೆಲ್ಲವನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ಇತ್ತೆ ಒಂದೇನು ಪೂರೆಯನ್ನು ಪ್ಲೇಟಿಗೆ ದೆತ್ತಿಡೋನ್ವೆ 5 ನಿಮಿಷನೇ ಯಾವು ಜಾಸ್ತಿ ಬುಡ್ಚಿ. ಇತ್ತ ನಮ್ಮ ತೊಲೆ ಬಾದಾಮ್ ಪುರಿ ಶೋಕು ಸಕ್ಕರೆಲ್ಲ ಪಾಕನ್ನು ಒಯ್ತೊಂದುಂಡು. ಬಾದಾಮ್ ಪುರಿ ಕೂಡ ಸಕ್ಕರೆ ಪಾಕವನ್ನು ಎಳ್ಕೊಳ್ಳಿದೆ. ಇವಾಗ ರೆಡಿ ಆಯಿತು ಬಾದುಷಾಹ ಮತ್ತು ಬಾದಾಮ್ ಪುರಿ. ಒಂದೇ ಹಿಟ್ಟಿನಿಂದ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸಿಕೊಟ್ಟೆ. ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಅಂತ ಕೂಡ ಎಣಿಸಿದ್ದೇನೆ. ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ಧನ್ಯವಾದ.